ಪ್ರಿಯ ವೀಕ್ಷಕರೇ, ಪ್ರವೀಣ್ ನೆಟ್ಟಾರ್ ನಮ್ಮನ್ನು ಅಗಲಿ 1 ವರ್ಷ ಸಲ್ಲುತ್ತಾ ಇದೆ. 1 ವರ್ಷದಲ್ಲಿ ಈ ಮನೆಯಲ್ಲಿ ಮಗನ ಅಗಲಿಕೆಯಿಂದ ಅಪ್ಪ ಮತ್ತು ಅಮ್ಮ ಇಬ್ಬರು ಕೂಡ ಇನ್ನೂ ಕೂಡ ಅವರದೇ ನೆನಪಿನಲ್ಲಿದ್ದಾರೆ. ಯಾವ ರೀತಿ ಈ 1 ವರ್ಷದ ನಂತರ ಅವರು ಮಗನನ್ನು ನೆನಪು ಮಾಡಿಕೊಳ್ತಾರೆ ಕೇಳೋಣ. ಎಂಕಲೆಗೆ ಬಾರಿ ಒಂಜಿ ಆಸೆ ಇತ್ತು, ಒಂಜಿ ಮಗೆ ಉಳ್ಳೆ ಎಂಕಲೆ ಲಾಸ್ಟ್ ಮುಟ್ಟ ತೂವೇ ಪತ್ತು ಒಂಜಿ ಬಾರಿ ಆಸೆ ಇತ್ತು. ఆయన ನರಮಣಿ ಚಾಲ್ದೋಟು ಕೊಂಡು పోయారు. దాయిత ఆ పగేస్తావు ఇంకలే గుంతిజ్జి దాయిత విషేటించ మాల్తేరుంದು ಪಗೆದಾಲ ಇಜ್ಜಂಡ ಎಡ್ಡೆ ಧರ್ಮಿಷ್ಠೆ ಆತಿತ್ತೆ ಮಾ ದೇವರೆಲ್ಲ ಬಾರಿ ಪ್ರೀತಿ ಆಯ್ತು ಮೋಕ್ಯದ ಮಗೆ ಆತಿತ್ತೆ ಎಂಕಲೆ ದಾಯ್ತ ಐತೆ 1 ವರ್ಷ ಅಂಡ ಪೋತು ಅಂಜ ಎಣ್ಣೆ ಪೋಲಿಸ್ದಾಗಲು ಬಾರಿ ಸಾಧನೆ ಉಳ್ಳೇರು, ಸಾಧನೆ ಮಾಡ್ತೊಂಡು ಉಳ್ಳೇರು. ಹಗಲಿನವರ 10 ತೇರ್ನ ಯಾರ್ತು 10 ಎಣ್ಣ ಮಗನ ಹೆಂಗೆ ಆ ರೀತಿ ಕಷ್ಟ ತುದೆತ್ತೀರ ಅಂಚನೆ ಆಗಲೈತೆ ಏನು ಅಪ್ಪ ಎತ್ತ ಬನ್ನಿ ಎನ್ನ ಮಗೆ ಪೋತು ಏನು ಆ ರೀತಿ ಏನೊಂದು ಮಾಡ್ಕೊಡು ಅಂಚದ ಆಗ್ಲೆಲ್ಲ ಅವೇ ರೀತಿ ಆಗ್ಲೆಲ್ಲ ಮಾಡ್ತೀರ್ನಾತು ಶಿಕ್ಷೆ ಕೊಡ್ತೀರ್ನಾತು ನಂಕಲ್ಲ ಮನಸ್ಸೊಂದು ಆಸೆ ಆಯ್ನ ಆತ್ಮಗಳ ಒಂದು ಖುಷಿ ಇತ್ತು ಎಂಕಲ್ಲ ಒಂಜಿ ಮನಸ್ಸುಗಳ ಸಂತೋಷ ಇಡೀ ಲೋಕನೇ ಒಂಜಿಂದ ಆತು. ಆ ಘಟನೆ ನಡತನಾಣಿ ಬೊಲ್ಪು ಈರೆಲ್ಲ ಆಸ್ಪತ್ರೆಯಲ್ಲಿ ನಾನು ಆ ಬಲ್ಪು ವೈಕ್ ಊಟ ತಗೊಳ್ಳೋಂಥ ಆಸ್ಪತ್ರೆಯಲ್ಲಿ ತೊಂದು ಹೋತಿ ಏನು ಹೆಂಗೆ ಸುಳ್ಳಿಯೋಗ ಒಂಜಿ ಫೈರ್ ಇತ್ತುಂಡು ಅಂಚ ಬೆಳ್ಳಾರಿದ ಮಾಲ್ತಿ ಅಮ್ಮ ಕೋರ್ತ ಅಂಗಟ್ಟಿ ಏರ್ಲ ಇಜ್ಜಿರು ಅಲ್ಲಿ ಏರ್ಲ ಜನ ನೆಲ್ಲಿಯ ಮಗಲ್ ಅಲ್ಪ ಅಗೇಲ್ ಬಂಡಿತು ಅಂಚ ಆಡಿಗೆ ಹೋಗ್ನ ಅಲ್ಲಿ ಪಡ್ತು ಶಾಲೆ ತಲ್ತೆ ಅಂಚಿ ಪೋಪೆಂಡಲ್ ಬುಡಿತೇನ ಮರುಮಲೆನ್ನ ಅಂಚ ಅಲ್ಲಿ పోయాలు ఏర్ల ఈ జంగట్టి ఇజ్జు అంటే ఒరియేదంటే ఆయన బుర్తుపోయే పుల్లియోగు అతను ఫోన్ అంటే ఇంక ಅಮ್ಮ ಇರು ಓಡ್ಲಾರಿಂದ ಅಪ್ಪ ಏನು ಪಂಡೆ ಏನು ಇಜ್ಜಿ ಮಗ ಏನು ಸುಳ್ಳು ಉಂಟು ಬತ್ತೊಂಟುಲೆ ಪಚ್ಚೆ ಇರ್ತಲ್ಲಿ ಬತ್ತೊಂಟುಲೆ ಅದು ಇದು ದಾಯಮ್ಮ ನಡ ಪಣಂತೆ ಪೋಯಿನ ಏನಿರಲ್ಲ ತೊಂಟು ಊತಕೊಂಡು ಬತ್ತು ತೇತಂದಂಡೆ ಏನು ಆನಕ್ಕೆ ಆಗಿ ಕಷ್ಟ ಬೋರ್ಚಿಂದಂಡದು ಎನ್ನ ಬಾಳೆ ತೇತಂಡ್ಲ ಅಂಗಡಿಟ್ಲೆಲ್ಲ ಜನ ಇಜ್ಜೆ ಆದಂಡದು ಏನು ಹೋತು ಬತ್ತದು ಆಜೆ 3 ಗಂಟೆಗೆ ಇಂಕ ಫೋನ್ ಅಂಟಿ ಅಮ್ಮ ಇರು ಓಲುಲ್ಲಾರಂದು ಅಪ್ಪಗ ಅಂಡೆ ಇಂದು ಬೆಳ್ಳಾರಿ ಇರ್ತು ಪೈಚಾರ್ದು ಬಣ್ಣನೆ ಅಂಡೆ ಇರು ಬೆಳ್ಳಾರಿ ಎತ್ತರಾಗ ಇಂಕ ಫೋನ್ ಅನ್ಪಲೆ ಎಣ್ಣೆ ತೊಂಟು ತೋಪೆ ಅಂಡಿ ಏನು ಸೀದಾಯಕ್ಕೆ ಕಷ್ಟ ಹೊರ್ಕೊಂಡು ಬೋಡ್ಚಂಡೆ ಏನು ಬೇಯ್ತ ರಿಕ್ಷಾ ಅಂತದ್ದು ಇಲ್ಲಡೆ పోతే ఆజే 3 గంటೆ ఇంక ఫోన్ అంటే అమ్మ దాಯ್ತ అనిపారందు ಏನು ಇಲ್ಲ ಅವಾಗ ಇರಿಂಚ పోయినా ಏನು ಬತ್ತದ ತಂದಂಡೆ ಬೋಡ್ಚು ಮಗ ನಿಕ್ಕ ಬಂಗ ಈ ಬಲ್ಲ ಅಂದಂಡೆ ಅಮ್ಮ ಏನು ಬೇಕ ಬರ್ಪೆ ಜಾಗ್ರತೆ ಹಿಪ್ಪುಲೆ ಒಂದು ಬೆಂದ್ರ ಅಂತ ಕಾಯ್ತದ ಇಡ್ತು ಚಾಮ ಅಂತ ಮಾಡ್ತದಿಲ್ಲಮ್ಮ ಬೇಕ ಬರ್ಪೆ ಇನ್ನೊಂದು ಬಂಡೆ ಅಂಚೆನು ಸಾದಿ ಉಪ್ಪುನ ಎನ್ನ ಬಾಳೆ ಹೆಣ್ಮಗಂಟ ಮುಟ್ಟ ಸಾದಿ ಹೊಂಟಿತ್ತೆ ಇಂಕೆಲ್ಲ ಪಂಡಿಜರು ಎನ್ನ ಅನ್ನನ ಬುಡೈತಿ ಅತ್ತಿಗೆ ಎನ್ನ ಇಲ್ಲಾಲ್ತ ಅನ್ನನ ಬುಡೈತಿ ಬತ್ತಲೆ ತೊಂಟು ಪೋಯ್ರು ನಾನು ಲೊಟ್ಟೆ ಪಂಡತಲೆ ತೊಂಟು ಪೋಯ್ರು ಏನು ಆಯ್ಕೆ ಪಂಡ ಏನು ಬರ್ಪು ಜಾತಿಗೆ ಐತೆ ಇಲ್ಲಡೆ ಬರ್ಪುಜಿನ ಇಜ್ಜಿ ಇರು ಬಲ್ಲೆ ಆಯೆ ಪನ್ನ ಕಡೆಸು ಇರು ಬಲ್ಲೆ ಆಯ ಅಂಚು ಒಬ್ಬನೇ ಆಯ್ತು ಅಪ್ಪ ಆಯೆ ಒರಿಯನ್ ಬಿಡ್ತು ಬರ್ಪುಜೇನು ಆಯೆ ನಮ್ಮ ಮಗಲ ಇಲ್ಲಡೆ ಪೋಯ್ಜೆಂಟ ಹಾಗೆಲ್ಲ ಪೋಯ್ಜೆಂಟ ಏನು ಮುಳುಂತುಪೆ ಪೋಯಂಟ ಏನು ಬರ್ಪೆ ಅಂದೆ ಅವು ಅಜ್ಜಿ ಬರೋಡೆ ಏನು ಪಿದಾಡ್ನನೆ ಅಜ್ಜಿ ಆತ ನನ್ನ ಅತ್ತಿಗೆ ಬಂಡೇರು ಇರು ಆಯ ಏರೋ ಒಂದು ಹುಷಾರಿಜ್ಜಿಗೆ ಅಂಡೆ ಅರ್ಜೆಂಟ್ ಪೋತೆಗೆ ಅಂದ ಅಪ್ಪಾಯಿ ಬತ್ತಿಗ ಅರ್ಪಂಡೆ ಬೋಡ್ಚಿ ಇರು ಬತ್ತಿಗ ಬರೋಡ್ಚಿ ಇರು ಬಲೆ ಇತ್ತೆ ಪೋಯಿ ಆಯ್ ಬರ್ನ ಬೊಲ್ಪಂಡ್ಲಾಂಟ ಬಲೆ ಪೋಯಿ ನಂಡದು ಎಂಚಾವಂತ ಲೊಟ್ಟೆ ಬಂಡತನೆಲ್ಲ ತುಂಡು ಪೋಯ್ರು ಇಜ್ಜಂಡೆ ಹೇಳಲ್ಲ ಹೋಯ್ ಮಗನೊಟ್ಟಿಗೆ ಎಲ್ಲ ಪೋಯ್ತಿರ್ತು ಎಂಕ ಗೊಂತಾತು ಹತ್ತುಂಡ ಆ ಮಗನೊಟ್ಟಿಗೆ ಎಲ್ಲ ಪೋಯ್ತಿರ್ತು ಅಂಕಲ ಅಪ್ಪ ಅಮ್ಮಿದ ಎಂಕಲ ನಾನು ಹೊರ ಪಲ್ಲೆ ತುಕ ನಾನು ಎಂಕಲೆ ಐತಲ್ಲ ಪೊಣ್ಣು ಜೋಕ್ಲತ್ತಲ್ಲ ಇನ್ನು ಮೋಜಿ ಪೊಣ್ಣು ಜೋಕ್ಲತ್ತಲ್ಲ ಇನ್ನು ಪೊಣ್ಣು ಜೋಕ್ಲ ಮಾಡಿದ್ಲು ಇಜ್ಜರಂದು ಜಣ್ಣೆ ಮೆಗ್ಗೆನಗ್ಲು ಪೂರ ತಗೊಂಡು ಬತ್ತೊಂಡು ತುಳ್ಳೇರು ಮುಲ್ಪ అంటే ఎంకల బాలేని ఎంకలే ఉండన్న ఇజ్జి అంచైతే ఆಯ್ತಂದ ಆಗ್ಲೇನು ಆ ಏರು ಬಾಲೇನು ಇಂಚದ ಮಾಲ್ತು ಕೆರಿಯರ್ ದೆತ್ತೆರ ಆಗ್ಲೇನು ಇಂಚನೆ ನಿಮ್ಮದಿಟೊಂದು ಸಡ್ಲ ಬುಡಿಯರ ಬಳ್ಳಿ ಎಂಕಲ್ಲ ಆಲೋಚನೆ. ಈ ಘಟನೆ ನಡೆದ ಬುಕ್ಕ ಸರ್ಕಾರ ಅವಡು NIA ಅವಡು ಪೊಲೀಸ್ ಅವರು ನಡತುನ ತನಿಖೆ ಇಟ್ಟು ನಿಮಗೆ ಸಮಾಧಾನ ಉಂಡ ದಾನೆ ಸಮಾಧಾನ ಉಂಡಣ್ಣ ಸಮಾಧಾನ ಉಂಡು ఇట్లంచి తప్పుంది అలా మనతో నేర్ల నేను ఎత్తుజరు బతుజరు పోతుజరు ఒక మండి వచ్చాను ఒక ఎంకలంచి ఇల్లు కట్టొడుంది బాలే పండునితే ఆశ ఎత్తును ఇల్లు మధ్య మీదగానే కట్టొడుంది ఏ మధ్య మీదగా ఐ జాగ కట్టాರ ಇತ್ತನೆ ಅಂತಂದು ಅಳ್ತೆ ಮೇನು ಇಲ್ಲು ಕಟ್ಟೋಡಮ್ಮ ಒಂದು ಆಸೆ ಇತ್ತು ಇನ್ನೊಂದು ಎಂಕಲ ಫಂಡ ಬಣ್ಣಾಗದ ನಿಕೇನಾಗ ಅಂಚ BJP ಪಕ್ಷ ತಗಲು ಒಂದು ಇಲ್ಲು ಕಟ್ಟಿತು ಕೊಡ್ತಾರೆ ಎಂಕಲಿಗೆ ಎಂಕಲೈತೆ ದಿನ ಇಲ್ಲಟ್ಟು ನೆನಪುಣೇರಿ ನಾಯನ ಮೋನೆ ತೋರ್ಚಂಡ ಎಂಕಲಿಗೆ ಇನ್ನೆನ್ನ ಬಾಲೆ ಇತ್ತು ಕಷ್ಟೋಡು ಪೋಯಿ ಎಂಕಲೆ ನೀ ಸುಖಾರಿ ಒಟ್ಟು ಉಳ್ಳೋಂದಂತ ಎಂಕಲೆ ಕೊಂಚ ಬೇಜಾರಾಗು ಜವನಿ ಎಂಕಲ ಅಪ್ಪ ಅಮ್ಮೆತ್ತ ಈ 34 ವರ್ಷಟು ಏನು ತುಂಬುತು ಬತ್ತದು ಜಾಯಿನಪ್ಪ ಬಾಳೆ ತನ್ನ ಎಂಕ ಬಂಜಿ ಕೂತು ಜಾ ಏನು ಮನಸ್ಸಿನ ಎಂಚ ಎಂಕಲೆ ಅಪ್ಪ ಅಮ್ಮನ ಜೀವನ ಎಂಕಲೆ ಎಂಚ ದೀರು ನೋಡೋರ ಪಳ್ಳೆ ತೂಕ ಪೊಂಡು ಜೋಕ್ಲ ಏತಲ್ಲ ಈ ತುಂಡಿ ಉಂಟು ಪೊಂಡು ಜೋಕ್ಲು ಈ ಆಲೋಚನೆ ಬಾಣೂರು ಜೋಕ್ಲೆಕ್ಕ
ಆಪುಂಡ ಇಲ್ಲಿಟ್ಟು ಒಂಜಿ ಯಜಮಾನಿಗೆ ಏರುಲ್ಲ ನಾನು ಜೋಕುಲತ್ತ ಇಲ್ಲಿಟ್ಟು ಅಂತ ಒಂಜಿ ಬೇಜಾರು ತಗ್ಗತಿ ಅಂಡೊಂದು ದಾಯ್ತ ವಿಷಯ ಕಲೆ ಏರೆಗಳು ಗೊತ್ತಿಜ್ಜಿ ಆಗ ಸಮೇತ ಗೊತ್ತಿಜ್ಜಿ ಪ್ರತಿ ಒಂಜಿ ಕಾರ್ಯಕ್ರಮಗಳ ಅವು ಭೇದವನ್ನು ಅನ್ಪೋದು ಇರ್ತಿಜ್ಜಿ ಆಣಿದ ಒಂಜಿ ಮುಸ್ಲಿಮ್ ಜಾತಿದ ಇಲ್ಲೂ ಕೆಲ ಸಮೇತ ಗೊತ್ತಿ ಬೊಲ್ಪುಗು ಮೂಲು ಏನು ಇಜ್ಜಾಡ ಏನ ಮಗಲ್ಲಾಡೆ ಕಾರ್ಯಕ್ರಮ ಒಂದು ಅಗೇಲ್ದ ಕಾರ್ಯಕ್ರಮ ಏನು ಪೋತೆ ಎಂಗಳ ಪೋತು ಆನಿ ಪೊಪ್ಪಾಯಿನ ಬೈಯಾಟು ಕತ್ತಲನ ಬರ್ಪೆ ನಿಗಲು ಪೋಲೆ ಮೆಲ್ಲ ಜಾಗ್ರತೆ ಪೋಲೆ ಅಲ್ಲಿ ಪೋಲೆ ಬೇಕು ಬರ್ಪೇನು ಅದು ಬಂಡತಿ ಆಡಿ ಪೋತಿ ಆಡಿ ಮಧ್ಯಾಹ್ನ ಒಂದು ಬೆಳ್ಳಾರೆಟಿ ಉಮಿಕ್ಕಲ ಅನ್ನೋದು ಅನ್ನ ಒಂದು ಇಲ್ಲೋ ಕೆಳಗೆ ಪೋತಿ ಬರುವೆ ಅಂಡತ್ತೆ ಎಂಕಳ ಸಾಧ್ಯ ಹಾಗೆ ಫೋನ್ ಮಾಲ್ತೊಂದು ಇತ್ತು ಬರ್ಪೆ ಅಂತ ಬಂದು ಇತ್ತು ಅದು ಅಲ್ಪತ ಕಾರ್ಯಕ್ರಮ ಆನಾಗ ಅಲ್ಲಿ ಫೋನು ಬರ್ತಂಡು ಇಂಚ ಆಸ್ಪತ್ರೆ ಉಳ್ಳಿ ಅವಳು ಒಂಜಿ ಗಲಾಟೆ ಆಗಿ ಅಗಲು ಮಾಲ್ಪನಾಗ ಇದಿಟ್ಟು ಹೋತು ಅದು ಉಡುಪಾಯರ ಹೋಯಿರಿ ಅಂದು ಎರಡೊಂಜಿ ಕೇರ್ನಾಗ ಎರಡ ಪಂಡೇರಿ ಅಲ್ಲ ಏನಂಜಿ ಅಂತೊಂದು ಅಲ್ಲದೆ ಹೊಲ್ತೆ ಮಲ್ತೆ ಬುಕ್ಕ ಬೇಡ ವಿಷಯದ ಆಯ್ತಾ ಒಂದು ಏರೆಗಳ ಗೊತ್ತಿಜ್ಜಿ ಪ್ರತಿಯೊಂದು ವಿಷಯ ಇಟ್ಲ ಏರೆಗಳ ಒಂಜಿ ಉಪಕಾರ ಅತ್ತಂತೆ ಉಪದ್ರವ ಒಂದು ದಾಳಜ್ಜಿ ಅನ್ನೋದು ನಾಯಿ ಬೋಡತ್ತಿ ನಾಯಿ ಮಾಲ್ತೇರಿ ನಾಯ್ತ ವಿಷಯದಿ ಐನೊಂದು ತೆರಿಪ್ಪತ್ತು ತೆರಿಯೊಂತು ಯಾಕೆ ಜಿ ಬೋಡಾಪುರ ಒಂಜಿ ಸಮಸ್ಯೆನಿಂದ ಮಾಲ್ತಿತ್ತು ಇವುಗಳೇ ಐನಲ್ಲಿ ಈ ಗೌರ್ಮೆಂಟ್ ಕೆಡ್ಡತ್ತು ತೀರ್ಮಾನ ಮಲ್ತು ಇಂಕಲ್ಲ ಕಣ ನೀರು ತತ್ತು ಗೊತ್ತಿಜ್ಜಿ ಇದಕ್ಕೆ ಬೇಜಾರುಗಳ ಬುಕ್ಕ ವಿಷಯದಾಯ್ತು ಇದಕ್ಕೆ ಮೂಜಿ ಆಪರೇಷನ್ ಆತದೆ ಎಂಕು ಓಳ ಪಾರ ಬಳ್ಳಿ ಪಪ್ಪ ಇಲ್ಲಲ್ಲೇ ಬೋಡು ಹೂವು ಬೋಡು ದಾಯ್ತಾ ಒಂದು ಪೂರ ಎರಡ ಪಣೋಡು ಪಣಂತ ಇಪ್ಪೋರ್ಚಿ ಇಲ್ಲು ಇರ್ತು ಪಿದಾಡಿರಳ್ಳಿ ಓಳ ಪಿದಾಡಳ್ಳಿ ಒಂದು ಹೆಂಗಾಡ್ತಾಡೆ ಹೋಗ್ಕೊಂಡ್ಲ ಒಂದು ಆಸ್ಪತ್ರೆಗೆ ಹೋಗ್ಕೊಂಡ್ಲ ಏನುಳ್ಳೆ ಏಳೆತ್ತದು ಬೋವೇಲಿಗಳೇನು ಪೂರ್ತಿ ಕಾಣ ಅಂದು ಪಂಡೋದು ಇತ್ತು. ಆತ್ಮೀಯ ವೀಕ್ಷಕರೇ, ಪ್ರವೀಣ್ ನೆಟ್ಟಾರು ಅವರಿಗೆ 3 ಜನ ಸಹೋದರಿಯರು, ರೋಹಿಣಿ, ಹರಿಣಿ ಮತ್ತು ನಳಿನಿ. ಈಗ ನಮ್ಮ ಜೊತೆ ಅವರ ಕಿರಿಯ ಸಹೋದರಿ ನಳಿನಿ ಅವರಿದ್ದಾರೆ. ಪ್ರೀತಿ ಅಣ್ಣನನ್ನು ಈ ಸಂದರ್ಭದಲ್ಲಿ 1 ವರ್ಷದಲ್ಲಿ ನೆನಪು ಮಾಡಿಕೊಳ್ತಾರೆ. 1 ವರ್ಷ ಆಯಿತು. ಹೌದು. ಹೇಗೆ ತಮ್ಮ ನೆನಪಾಗ್ತಾರೆ? ತಮ್ಮ ತುಂಬ ನೆನಪಾಗ್ತಾನೆ. 1 ವರ್ಷ ಆದದೇ ಗೊತ್ತಾಗಲಿಲ್ಲ. ನಿನ್ನೆ ಮೊನ್ನೆ ನಡೆದ ಘಟನೆ ಅಂತ ಆಗ್ತಾ ಉಂಟು. ಅವನು ಇಲ್ಲದ ಈ ಮನೆಯಲ್ಲಿ ಅದೇನೋ ಒಂಥರ ತುಂಬ ನೋವು ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ, ಅಷ್ಟು ನೋವು. ಹೇಗಿದ್ದ ಸಹೋದರಿಯರೊಂದಿಗೆ? ಅಕ್ಕಂದಿರ ಜೊತೆ ತುಂಬ ಚೆನ್ನಾಗಿದ್ದ ಅವನು, ತುಂಬ ಚೆನ್ನಾಗಿದ್ದ. ಒಂಥರ ಫ್ರೆಂಡ್ಲಿಯಾಗಿ ಅಕ್ಕನವರು ಭಾವನವರು ಮಕ್ಕಳು ಅಂತ ಹೇಳಿದರೆ ಮಕ್ಕಳಿಗೆ ಒಂದು ಮಾವ ಅಂತ ಇಲ್ಲ ಅಂತ, ಅದೊಂದು ನೋವು ನಮಗೆ. ಮಕ್ಕಳಿಗೆ ಒಬ್ಬ ಮಾವ ಅಂತ ಇದ್ದ, ಅದೊಂದು ನೋವು. ಒಂದು ಕೌಟುಂಬಿಕವಾಗಿ ನೋವಿನ ಸಂಗತಿ ಆದರೆ ಇಡೀ ಸಮಾಜಕ್ಕೂ ನೋವಾಗಿರುವಂಥದ್ದು. ಯಾಕಂದರೆ ಪ್ರವೀಣ್ ಅಂದರೆ ಒಂದು ಸಮಾಜಮುಖಿ ವ್ಯಕ್ತಿತ್ವ. ಆ ಬಳಿಕ ನಡೆದ ತನಿಖೆ ಇರ್ಬೋದು, NIA ತನಿಖೆ ಆಯಿತು, ಸಂಘಟನೆಗಳನ್ನು PFIನ ನಿಷೇಧ ಮಾಡುವಂಥದ್ದಾಯಿತು. ಇದೆಲ್ಲ ಒಂದು ರೀತಿಯಲ್ಲಿ ಪ್ರವೀಣ್ ಹತ್ಯೆಗೆ ನ್ಯಾಯವನ್ನು ಒದಗಿಸುವ ಕೆಲಸ. ಹೌದು, ಅವನ ಹತ್ಯೆಗೆ ಸುಮ್ಮನೆ ಕೂತಿಲ್ಲ, ಒಂದು ಒಳ್ಳೆ ನ್ಯಾಯ ಸಿಗ್ತಾ ಇದೆ. ಕೊನೆಯ ಬಾರಿ ಅಂದರೆ ಕಳೆದ ವರ್ಷ ಕೊನೆಯ ಬಾರಿ ತಮ್ಮನನ್ನು ಭೇಟಿಯಾದ್ದು ಯಾವಾಗ? ಭೇಟಿಯಾದ್ದು ಒಂದು ಮದುವೆಯಲ್ಲಿ, ನಮ್ಮ ಮಾವನ ಮಗನ ಮದುವೆಗೆ ಹೋಗಿದ್ದೆ, ಆವಾಗ ಭೇಟಿಯಾಗಿದ್ದೆ. ನಾ ಬರುವಳಿದ್ದೆ. ಆ ದಿವಸ ನಮ್ಮ ಮನೆಗೆ ಕೂಡ ಬರುವವನವನು. ಅದೇ ಜುಲೈ 24ನೇ ತಾರೀಕಿಗೆ ನಮ್ಮ ಮನೆಗೆ ಬರುವವನು. ಅಗೆಳು ಕಾರ್ಯಕ್ರಮ ಇತ್ತು. ಜಸ್ಟ್ 7 ನಿಮಿಷದ ಹಿಂದೆ ನಾನು ಫೋನ್ ಮಾಡಿದ್ದೆ. ಅಕ್ಕ ನಾವು ಹೊರಟೆ ಅಂತ ಹೇಳಿದ್ದ ಫೋನಲ್ಲಿ. ಆ ಘಟನೆಗೆ 7 ನಿಮಿಷಕ್ಕೆ ಮೊದಲು ಬರ್ತಾ ಇದ್ದೇನೆ, ಆಯ್ತು ರೆಡಿ ಆಯ್ತು, ಅಕ್ಕ ಬರ್ತೇನೆ ಈಗ ಬಂದೆ ಹೊರಟೆ. ನಮ್ಮ ಮನೆಗೆ ಈಶ್ವರಮಂಗಲಕ್ಕೆ ಅಗೆಳು ಕಾರ್ಯಕ್ರಮ ಇತ್ತು. ಅವಾಗ ಹೊರಟೆ ಅಕ್ಕ, ಇನ್ನೇನು ಲಾಕ್ ಕೈಯಲ್ಲೇ ಉಂಟು, ಇನ್ನೇನು ಹಾಕಿ ರೆಡಿ ಆಗ್ತಾ ಇದ್ದೇನೆ, ಬರ್ತೇನೆ, ಅಮ್ಮ ಒಬ್ಬರೇ ಇದ್ದಾರೆ ಮನೆಯಲ್ಲಿ, ಅಮ್ಮನಲ್ಲಿ ಅತ್ತೆ ಮನೆಗೆ ಬಿಟ್ಟು ಬರ್ತೇನೆ ಅಂತೇಳಿ ಅದೇ ಲಾಸ್ಟ್ ಕಾಲ ಒಂದು ಅವಾಗ ಮಾತಾಡಿದ್ದೆ. ಆ ದಿವಸ ಮಧ್ಯಾಹ್ನ ಬೆಳ್ಳಾರೆ ಆರಿಫ್ನ ಮನೆಯಲ್ಲಿ ಕಾರ್ಯಕ್ರಮ ಇತ್ತು, ಅಲ್ಲಿಂದ ಮಾತಾಡಿದ್ದೆ ನಾನು. ತುಂಬ ಚೆನ್ನಾಗಿದ್ದ ನಮ್ಮಲ್ಲೆಲ್ಲ, ಚೆನ್ನಾಗಿ ಮಾತ್ರ ಅಲ್ಲ, ಒಳ್ಳೆ ತಮ್ಮನ ಥರ ಇರಲಿಲ್ಲ ಅವನು, ಅಣ್ಣನ ಥರ ಇದ್ದ. ಒಂದು ಕನಸು ಕೂಡ ಇತ್ತು, ಮನೆ ಕಟ್ಟಬೇಕು, ಅಪ್ಪ ಅಮ್ಮನ ಕುಟುಂಬದವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಹೇಳಿ. ಆ ಕನಸನ್ನು ಪಕ್ಷದವರು ಸಂಘಟನೆಯವರೆಲ್ಲ ಸೇರಿ ಅದು ಕನಸನ್ನು ನನಸು ಮಾಡಿಕೊಟ್ರು. ಪುತ್ರ ಶೋಕಂ ನಿರಂತರಂ ಅಂತ ಹೇಳ್ತಾರೆ. ಮನೆ ಮಗನನ್ನು ಕಳೆದುಕೊಂಡಿರುವ ತಂದೆ ತಾಯಿ
1 ವರ್ಷ ಆದರೂ ಇನ್ನೂ ಕೂಡ ಮಗನ ನೆನಪಿನಲ್ಲಿ ಬದುಕ್ತಾ ಇದ್ದಾರೆ. ನೂತನ ಅವರು ಪ್ರೀತಿಯ ಪತಿಯ ನೆನಪಿನಲ್ಲಿ, ಸಹೋದರಿಯರು ತಮ್ಮನ ನೆನಪಿನಲ್ಲಿ ಬಾಳುವೆಯನ್ನು ನಡೆಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಯತೀಶ್ ಕದ್ರಾ ಜೊತೆ ದುರ್ಗಾಕುಮಾರ್ ನಾಯರ್ಕೆರೆ, ಸುದ್ದಿ ನ್ಯೂಸ್, ಸುಳ್ಯ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.